ಇತ್ತೀಚೆಗೆ ನಡೆದ ಕಾರ್ಯಕ್ರಮದಲ್ಲಿ ಬಿಲ್ಲವಾಸ್ ಕತಾರ್ನ 2022-23ನೇ ವರ್ಷಕ್ಕೆ ಹೊಸ ಸಮಿತಿಯನ್ನ ರಚಿಸಲಾಯಿತು. ಸಂಘದ ಅಧ್ಯಕ್ಷರಾಗಿ ರಘುನಾಥ್ ಅಂಚನ್ ಅವರು ಸರ್ವಾನುಮತದಿಂದ ಮರು ಆಯ್ಕೆಯಾದರು. ಮಾಜಿ ಕಾರ್ಯದರ್ಶಿ ಅಮಿತ್ ಪೂಜಾರಿ ಅವರು ಉಪಾಧ್ಯಕ್ಷರಾಗಿ ಬಡ್ತಿಗೊಂಡರು. ಇನ್ನು ಪ್ರಧಾನ ಕಾರ್ಯದರ್ಶಿಯಾಗಿ ಸಂದೀಪ್ ಮಲ್ಲಾರ್, ಜಂಟಿ ಪ್ರಧಾನ ಕಾರ್ಯದರ್ಶಿಯಾಗಿ ಶ್ರೀಮತಿ ಅರ್ಪಣಾ ಶರತ್, ಕೋಶಾಧಿಕಾರಿಯಾಗಿ ಜಯರಾಮ್ ಸುವರ್ಣ, ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಶ್ರೀಮತಿ ಸೀಮಾ ಉಮೇಶ್ ಪೂಜಾರಿ, ಜಂಟಿ ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಸಂದೇಶ್ ಬಂಗೇರಾ, ಕ್ರೀಡಾ ಕಾರ್ಯದರ್ಶಿಯಾಗಿ ಕಿಶೋರ್ ಅಂಚನ್, ಸದಸ್ಯತ್ವ ಸಂಯೋಜಕರಾಗಿ ಸಂದೀಪ್ ಕೋಟ್ಯಾನ್, ಐಟಿ ಮತ್ತು ಮಾಧ್ಯಮ ಸಂಯೋಜಕರಾಗಿ ಅಜಯ್ ಕೋಟ್ಯಾನ್, ಲಾಜಿಸ್ಟಿಕ್ ಸಂಯೋಜಕರಾಗಿ ಶರತ್ ರಾಜ್ ಬಂಗೇರಾ, ವಿಶೇಷ ಅಗತ್ಯತೆಗಳ ಸಂಯೋಜಕರಾಗಿ ಉಮೇಶ್ ಪೂಜಾರಿ ಮತ್ತು ಕವಿರಾಜ್ ಬಂಗೇರಾ ಆಯ್ಕೆಗೊಂಡರು. ನಿತೇಶ್ ದೊಡ್ಡನಗುಡಿ, ವಿ4 ನ್ಯೂಸ್, ಕತಾರ್.